ಉತ್ತರ ಪ್ರದೇಶದಲ್ಲಿ ಕಾನೂನು ಪರಿಪಾಲನೆ ಮತ್ತು ನ್ಯಾಯಾಲಯದ ತೀರ್ಪುಗಳು ಸುದ್ದಿ ಮಾಡುತ್ತಲೇ ಇವೆ. ಕಳ್ಳನನ್ನು ಹಿಡಿಯದ ಪೊಲೀಸು ಇನ್ಸ್ಪೆಕ್ಟರ್ ನ್ಯಾಯಾಧೀಶೆಯ ಮೇಲೆ ಆರೋಪ ಹೊರಿಸಿದ ವಿಚಿತ್ರ ಪ್ರಕರಣ ನಡೆದಿದೆ. ಅಪರಾಧ ದಂಡ ಸಂಹಿತೆ 82ರಂತೆ ನ್ಯಾಯಾಧೀಶೆ ನಗ್ಮಾ ಖಾನ್ ಅವರು ಹಳೆಯ ಕಳ್ಳತನ ಪ್ರಕರಣವೊಂದಕ್ಕೆ ರಾಜ್ಕುಮಾರ್ ಅಲಿಯಾಸ್ ಪಪ್ಪು ಎಂಬಾತನನ್ನ ಹಾಜರುಪಡಿಸುವಂತೆ ಸಮನ್ಸ್ ನೀಡಿದ್ರು. ಇನ್ಸ್ಪೆಕ್ಟರ್ ಬನ್ಸರಿಲಾಲ್ ಮಾಡಿದ್ದೇ ಬೇರೆ. ಆರೋಪಿಯ ಬದಲು ನ್ಯಾಯಾಧೀಶೆಯ ವಿಳಾಸವನ್ನೇ ಬರೆದುಕೊಂಡು 2 ತಿಂಗಳು ಹುಡುಕಾಡಿದ್ದಾನೆ. ಆಮೇಲೆ ಆರೋಪಿ ನಗ್ಮಾ ಖಾನ್ ವಿಳಾಸ ಪತ್ತೆಯಾಗಿಲ್ಲ ಎಂದು ಅದೇ ಕೋರ್ಟ್ಗೆ ಮಾಹಿತಿ ನೀಡಿದ್ದಾನೆ. ಇದು ದೊಡ್ಡ ಗೊಂದಲ, ಗದ್ದಲಕ್ಕೆ ಕಾರಣವಾಗಿದೆ. ಕೋರ್ಟಿಗೆ ಹಾಜರಾದ ಇನ್ಸ್ಪೆಕ್ಟರ್ ಆರೋಪಿಯ ವಿಳಾಸ ಸಿಕ್ಕಿಲ್ಲ ಎಂದು ಒಮ್ಮೆ ಹೇಳಿದ್ರೆ, ಇನ್ನೊಮ್ಮೆ ಮನೆಗೆ ಹೋದಾಗ ಆರೋಪಿ ಹಾಜರಿರಲಿಲ್ಲ ಎಂದು ಹೇಳಿದ್ದಾನೆ. ಸದರಿ ಬನ್ಸರಿಲಾಲ್ ಕಾನೂನು ಸುವ್ಯವಸ್ಥೆ ಕಾಪಾಡಲು ಅರ್ಹತೆ ಇಲ್ಲದ ವ್ಯಕ್ತಿ. ಆರೋಪಿಯ ವಿಳಾಸ, ಹೆಸರು, ವಿಳಾಸ ಬರೆದುಕೊಳ್ಳದೆ, ಮೊಕದ್ದಮೆಯ ಕಡತ ಓದದೆ ನ್ಯಾಯಾಧೀಶೆಯ ಮನೆಗೆ ಗಿರಕಿ ಹೊಡೆದಿದ್ದಾನೆ. ಆತನನ್ನ ವಜಾ ಮಾಡುವುದೇ ಸರಿ ಎಂದು ಕೋರ್ಟ್ ತೀರ್ಪು ನೀಡಿತ್ತು. 2011ರ ಕಳ್ಳತನದ ಪ್ರಕರಣ 2013ರಲ್ಲಿ ನ್ಯಾಯಾಲಯದ ಎದುರು ಬಂದಿತ್ತು. ಕುಂಟುತ್ತಾ ಸಾಗಿ ಅಲ್ಲಿಂದ ಪ್ರಕರಣವನ್ನ ಫಿರೋಜಾಬಾದ್ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶರಲ್ಲಿಗೆ 2023ರಲ್ಲಿ ವರ್ಗಾಯಿಸಲಾಗಿತ್ತು. ಈಗ ಹೀಗಾಗಿದೆ ಎಂದರೆ ಉತ್ತರ ಪ್ರದೇಶ ಏನಾಗಿದೆ ಎಂದು ವಿವರಿಸಬೇಕಾಗಿಲ್ಲ ಎನ್ನುತ್ತಾರೆ ಕೆಲವರು. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.